हम फौजी इस देश की धड़कन हैं, हर दिल का हम प्यार माँ की तड़पन है। हम फौजी इस देश की धड़कन हैं, हर दिल का हम प्यार माँ की तड़पन है। पूरा करने चले हर वचन साथियों, अब तुम्हारे हवाले वतन साथियों। अब तुम्हारे हवाले वतन साथियों, हम फौजी इस देश की धड़कन हैं, हर दिल का। ನಮ್ಮ ಕಾಶ್ಮೀರದಲ್ಲಿ ಹುತಾತ್ಮರಾದಂತಹ ಯೋಧರ ಪರವಾಗಿ ಮೌನಾಚರಣೆಯನ್ನು 1 ನಿಮಿಷ ಮಾಡಬೇಕಾಗಿ ವಿನಂತಿ. ಕಾಶ್ಮೀರದಲ್ಲಿ ಈ ಒಂದು ಕನ್ನಡ ಸಭೆಗೆ ಉಳ್ಳಾಲದ ಮಾರುಕಟ್ಟೆ ಮಂಚಿನ ಅಲೆಕಲದಲ್ಲಿ ಎಲ್ಲರೂ ಸೇರಿಕೊಂಡು ಮಾಡುವಂತಹ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಆರ್ಥಿಕವನ್ನು ಸ್ವಾಗತಿಸುತ್ತಿದ್ದೇನೆ. ಮುಂದಿನ ಮಾತಿನಲ್ಲಿ ಇವತ್ತಿನ ಈ ಒಂದು ಅತ್ಯಂತ ಮನೋಹರವಾದ, ಸುಂದರವಾದ ಹಾಗೂ ಆತ್ಮಾರ್ಥವಾಗಿ ನಡೆಯುವಂತಹ ಈ ಒಂದು ಸಂಜೆಯ ಈ ಒಂದು ಕಾರ್ಯಕ್ರಮವನ್ನು ಅಲೇಕಲ ಪ್ರದೇಶದಲ್ಲಿರುವಂತಹ ನುಸ್ರತುಲ್ ಮಸಾಕೀನ್ ಟ್ರಸ್ಟ್, ಅದೇ ರೀತಿ ನಮ್ಮ ಅಲೇಕಲ ಸ್ಪೋರ್ಟಿಂಗ್ ಅಸೋಸಿಯೇಷನ್ ಅಲೇಕಲ, ಬಿ ಬಾಯ್ಸ್, ಸಫರ್ ಮಂಚಿಲ, ಅದೇ ರೀತಿ ಮಾರ್ಗತಲೆ ಯುನೈಟೆಡ್ ಚಾರಿಟೇಬಲ್ ಟ್ರಸ್ಟ್, 7 ಸ್ಟಾರ್ ಕ್ರಿಕೆಟರ್ಸ್ ಮಾರ್ಗತಲೆ, ನಜಾತ್ ಅಲೇಕಲ, ಅದೇ ರೀತಿ ಮೆಹಫಿಲ್ ಗಾಯ್ಸ್, ಗಡಗಡ ಗಾಯ್ಸ್, ಅದೇ ರೀತಿ ಯಂಗ್ ಫ್ರೆಂಡ್ಸ್, ಯಂಗ್ ಬಾಯ್ಸ್ ಮತ್ತು ಎಲ್ಲ ನಮ್ಮ ಇಲ್ಲಿಯ ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ ಆರೋಗ್ಯ ಪೂರ್ಣವಾಗಿ, ಅದೇ ರೀತಿ ಶಿಕ್ಷಣ ರಂಗದಲ್ಲಿ ಹಲವಾರು ರೀತಿಯ ಸೇವೆಗಳನ್ನು ಸಲ್ಲಿಸಿದಂತಹ ನಮ್ಮ ಈ ಅಲೇಕಲ ಕರೆಯಕೊಳಪಟ್ಟ ಮಂಚಿಲ ಮಾರ್ಗತಲೆ ಪ್ರದೇಶದ ಸಂಘ ಸಂಸ್ಥೆಯವರ ಒಕ್ಕೂಟ ಈ ಒಂದು ಸಂಜೆಯ ಸಂದರ್ಭದಲ್ಲಿ ನಮ್ಮ ದೇಶದ ಅತ್ಯಂತ ಭೂಸ್ವರ್ಗವೆಂದು ಕರೆಸಲ್ಪಡುವಂತಹ ಕಾಶ್ಮೀರದಲ್ಲಿ, ಪುಲ್ವಾಮಾದಲ್ಲಿ ಪೈಶಾಚಿಕ ಉಗ್ರರ ಕೃತ್ಯಕ್ಕೆ ಒಳಗಾಗಿ ಸುಮಾರು 44 ಮಂದಿ ನಮ್ಮ ದೇಶ, ನಮ್ಮ ಹೆಮ್ಮೆ, ನಮ್ಮ ವೀರ ಹೀರೋಗಳಾದಂತಹ ಸೈನಿಕರ ಮಾರಣ ಹೋಮಕ್ಕೆ ಒಂದು ಸಂತಾಪ ಸಭೆಯನ್ನ ಆತ್ಮಾರ್ಥವಾಗಿ ಮತ್ತು ಅಲ್ಲಾಹನ ಅನುಗ್ರಹ ಮತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಆ ಪ್ರೀತಿಯನ್ನು ಸಂಪಾದಿಸುವ ಒಂದು ಉದ್ದೇಶಕ್ಕಾಗಿ ನಾವೆಲ್ಲರೂ ಸೇರಿಕೊಂಡು ಇಲ್ಲಿ ನಾವೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಮೊದಲಿಗರಾಗಿ ನಾವು ಈ ಒಂದು ಕೃತ್ಯವನ್ನು ಎಸಗಿದಂತಹ ಉಗ್ರಗಾಮಿಗಳ ಆ ಒಂದು ಪೈಶಾಚಿಕ ಕೃತ್ಯಕ್ಕೆ ಈ ಪ್ರದೇಶದ ಸಂಘ ಸಂಸ್ಥೆಯವರು ಎಲ್ಲರೂ ಸೇರಿಕೊಂಡು ಕಠಿಣ ಶಬ್ದಗಳಿಂದ ಈ ಒಂದು ಕೃತ್ಯವನ್ನು ನಾವು ಖಂಡಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಭಾರತ ದೇಶದ ಸರ್ಕಾರ ಈ ಒಂದು ನಮ್ಮ ದೇಶವನ್ನು ಎಲ್ಲಾ ರೀತಿಯ ಕಷ್ಟಗಳನ್ನು ಸಹಿಸಿಕೊಂಡು, ಎಲ್ಲಾ ರೀತಿಯ ಕಾರ್ಪಣ್ಯಗಳನ್ನು ಸಹಿಸಿಕೊಂಡು ಈ ದೇಶದ ರಕ್ಷಣೆಗೋಸ್ಕರ ತಮ್ಮ ಬದುಕನ್ನೇ ತ್ಯಾಗ ಮಾಡುವಂತಹ ಯೋಧರಿಗೆ ಬೇಕಾದಂತಹ ಆಧುನಿಕ ವ್ಯವಸ್ಥೆಯ ಸಾಮಗ್ರಿಗಳನ್ನು, ಅವರಿಗೆ ಬೇಕಾದಂತಹ ಆಧುನಿಕ ಡ್ರೆಸ್ ಕೋಡ್ಗಳನ್ನು ಕೂಡ ನಮ್ಮ ಸರ್ಕಾರ ಕೂಡಲೇ ಮಾಡಿಕೊಡುವಂತಹ ಒಂದು ಅವಶ್ಯಕತೆ ಇದೆ. ಇದು ಕಾಲದ ಬೇಡಿಕೆಯಾಗಿದೆ. ಯಾಕೆಂದ್ರೆ ಈ ದೇಶದಲ್ಲಿ ನಾವೆಲ್ಲರೂ ಶಾಂತಿ, ಸೌಹಾರ್ದತೆ ಮತ್ತು ಸಮನ್ವಯ ಒಂದು ಬದುಕನ್ನು ಕಂಡುಕೊಳ್ಳಲು ಇಸ್ಲಾಂ ಧರ್ಮ ಅಲ್ಲಾಹನ ಧರ್ಮವಾಗಿದೆ.
ಯಾವುದೇ ವ್ಯಕ್ತಿಯ ಧರ್ಮವಲ್ಲ, ಯಾವುದೇ ಒಂದು ಗುಂಪಿನ ಧರ್ಮವಲ್ಲ, ಯಾರೋ ಒಬ್ರು ಕೂಡಿಕೊಂಡು ಮಾಡಿಕೊಂಡಂತಹ ಧರ್ಮವಲ್ಲ. ಇಸ್ಲಾಂ ಧರ್ಮದ ಸ್ಥಾಪಕನು ಅಲ್ಲಾಹನಾಗಿದ್ದಾನೆ. ಅದೇ ರೀತಿ ಆ ಸ್ಥಾಪಕದ ವಿವರಗಳನ್ನು ಮತ್ತು ಅದರ ಕೀರ್ತನೆಗಳನ್ನು, ವಿಶೇಷತೆಗಳನ್ನು ಈ ಜಗತ್ತಿಗೆ ಸರ್ವ ಕುಲಕ್ಕೂ ತೋರಿಸಿಕೊಡಲು, ಹೇಳಿಕೊಡಲು ಪರಿಶುದ್ಧ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ಈ ಜಗತ್ತಿಗೆ ಅಲ್ಲಾಹನು ನಿಯೋಜಿಸಿದ್ದಾನೆ. ಆ ಪ್ರವಾದಿಯವರ 23 ವರ್ಷಗಳ ಆ ನುಬುವತ್ತಿನ ಕಾಲದಲ್ಲಿ ಈ ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ಮಾನವ ರಾಶಿಗೂ ಕೂಡ ಹೇಗೆ ಬದುಕಬೇಕು, ಹೇಗೆ ಬದುಕಬಾರದು, ಯಾವುದು ಸತ್ಯ, ಯಾವುದು ಮಿಥ್ಯ, ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ನ್ಯಾಯ, ಯಾವುದು ಅನ್ಯಾಯ, ಹೇಗೆ ನೀವು ಬದುಕಿದ್ರೆ ಪವಿತ್ರವಾದ ಅತ್ಯಂತ ಪಾವನ ಪೂರ್ತಿಯಾದ ಸ್ವರ್ಗದ ಕಡೆ ಬಂದೊಯ್ಯಲು, ಸ್ವರ್ಗದ ಕಡೆ ಬರಲು ಸಾಧ್ಯವೆಂಬುದನ್ನು ಆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಇದು ಅಲ್ಲಾಹನ ಇಚ್ಛೆಗೆ ವಿರುದ್ಧವಾದ ಕೃತ್ಯವಾಗಿದೆ. ಪ್ರವಾದಿ ಸಂದೇಶಗಳಿಗೆ ವಿರುದ್ಧವಾಗಿ ಮಾಡಿದಂತಹ ಒಂದು ಕೃತ್ಯವಾಗಿದೆ. ಇಸ್ಲಾಂ ಧರ್ಮವಾಗಲಿ, ಅಲ್ಲಾಹನಾಗಲಿ, ಆತನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಾಗಲಿ ಯಾವತ್ತೂ ಕೂಡ ಈ ಕೃತ್ಯವನ್ನು ಖಂಡಿತ ಅವರು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇಸ್ಲಾಂ ಧರ್ಮ ಇದನ್ನು ಜೀರ್ಣಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಖಂಡಿತವಾಗಿಯೂ ಈ ಕೃತ್ಯ ಯಾರು ಮಾಡಿದ್ದಾರೆ ಅವರಿಗೆ ಅಲ್ಲಾಹನ ಶಾಪವಿದೆ, ಅಲ್ಲಾಹನ ಕ್ರೋಧಕ್ಕೆ ಅವರು ತುತ್ತಾಗ್ತಾರೆ. ಯಾವುದೇ ಒಂದು ಕಾರಣಕ್ಕೂ ಕೂಡ ಪವಿತ್ರವಾದ ಸ್ವರ್ಗದ ಕಡೆ, ಅದರ ಹತ್ತಿರ ಕೂಡ ಸುಲಿಯಲು ಇಂತಹ ವ್ಯಕ್ತಿಗಳಿಗೆ ಸಾಧ್ಯವಿಲ್ಲ ಎಂಬ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ ಬಯಸ್ತೇನೆ. ಬಂಧುಗಳೇ, ಮುಸಲ್ಮಾನ ಸಮುದಾಯಕ್ಕೆ ಯಾರು ಕೂಡ ದೇಶ ಪ್ರೇಮವನ್ನು ಹೇಳಿ ಕಲಿಸುವಂತ ಅಗತ್ಯವಿಲ್ಲ. 1400 ವರ್ಷಗಳ ಹಿಂದೆ ಪರಿಶುದ್ಧ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನಮ್ಮ ದೇಶವನ್ನು ಯಾವ ರೀತಿಯಲ್ಲಿ ಪ್ರೀತಿಸಬೇಕು, ಆ ದೇಶ ಪ್ರೇಮವು ಒಂದು ಈಮಾನಿನ ಅಂಗವಾಗಿದೆ ಎಂಬುದನ್ನು ತೋರಿಸಿಕೊಟ್ಟಂತಹ ಮಹಾನ್ ನೇತಾರರು. ಅವರ ವೇದ ವಾಕ್ಯಗಳನ್ನು ಮಾತ್ರ ಈ ಮುಸ್ಲಿಂ ಸಮಾಜ ಜೀವಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಾ ಇದೆ. ಆದ್ರಿಂದ ಯಾರ ನಮಗೆ ಸರ್ಟಿಫಿಕೇಟ್ ಅಗತ್ಯ ಇಲ್ಲ. ಯಾವುದೇ ಒಂದು ಸರ್ಟಿಫಿಕೇಟ್ ನಾವು ದೇಶ ಪ್ರೇಮಿಗಳು ಎಂಬ ಸರ್ಟಿಫಿಕೇಟ್ ಅಗತ್ಯವಿಲ್ಲ. ನಮ್ಗೆ ಸರ್ಟಿಫಿಕೇಟ್ ಅನ್ನು ಅಲ್ಲಾಹನು ನೀಡಿದ್ದಾನೆ. ಆ ಪ್ರವಾದಿಯವರು ಹೇಳಿದ ರೀತಿಯಲ್ಲಿ ಒಂದು ಮಾದರಿಯಾಗಿ ಹೋಗುವಂತಹ ಒಂದು ಸಮಾಜ ಮುಸ್ಲಿಂ ಧರ್ಮವಾಗಿದೆ. ಬಂಧುಗಳೇ, ಮುಸಲ್ಮಾನರ ಹೆಸರನ್ನು ಇಟ್ಕೊಂಡ ತಕ್ಷಣ ಅವನು ಮುಸಲ್ಮಾನನಾಗುವುದಿಲ್ಲ. ಅಲ್ಲಾಹನ ಮತ್ತು ಪ್ರವಾದಿ ವರಿಯರ ಸಂದೇಶಗಳನ್ನು ಒಳಗೊಂಡು ತನ್ನ ಜೀವನದಲ್ಲಿ ಅಳವಡಿಸಿದಾಗ ಮಾತ್ರ ಆತ ನೈಜ ಮುಸಲ್ಮಾನನಾಗಲು ಸಾಧ್ಯ. ಆದುದರಿಂದ ಬಂಧುಗಳೇ, ಈ ನಡೆದಂತಹ ಒಂದು ಪೈಶಾಚಿಕ ಕೃತ್ಯವನ್ನು ನಮ್ಮ ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ಮುಸಲ್ಮಾನರು ಕೂಡ ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ದೇಶದ ಪ್ರತಿಯೊಬ್ಬ ಮುಸಲ್ಮಾನರು ಕೂಡ ದೇಶ ಪ್ರೇಮಿಯಾಗಿದ್ದಾನೆ. ಯಾವತ್ತೂ ಕೂಡ ದೇಶ ದ್ರೋಹಿಗಳಿಗೆ ಸಪೋರ್ಟ್ ಅನ್ನು ಮಾಡುವಂತಹ ಇಸ್ಲಾಂ ಧರ್ಮವಲ್ಲ. ಆದುದರಿಂದ ನಮ್ಮ ಈ ಪ್ರದೇಶದ ಎಲ್ಲರೂ ಸೇರಿಕೊಂಡು ಈ ಒಂದು ಕೃತ್ಯವನ್ನು ನಾವು ಒಕ್ಕೊರಲಿಂದ ಖಂಡಿಸುತ್ತೇವೆ. ಬಂಧುಗಳೇ, ಇನ್ನು ಕೂಡ ಇಂತಹ ಕೃತ್ಯ ನಡೆದಾಗ ಕೂಡ ನಾವು ನಮ್ಮ ಶರೀರದಲ್ಲಿರುವ ಒಂದು ಹನಿ ರಕ್ತವನ್ನಾದರೂ ಕೂಡ ಈ ನಮ್ಮಲ್ಲಿರುವ ಸೈನಿಕರಿಗೆ ಅರ್ಪಿಸಲು ಈ ಪ್ರದೇಶದ ನಾಗರಿಕರು ಮುಸಲ್ಮಾನರು ರೆಡಿಯಾಗಿದ್ದೇವೆ ಅಂತ ಒಂದು ಮಾತನ್ನು ಹೇಳಿಕೊಳ್ಳುತ್ತಾ, ಇಲ್ಲಿ ಬಂದಂತಹ ನನ್ನ ಮಿತ್ರರಾದ ಇಸ್ಮಾಯಿಲ್ ಅವರನ್ನು, ಅದೇ ರೀತಿ ನನ್ನ ಮಿತ್ರರಾದ ಅಸ್ಗರ್ ಅಲಿ ಅವರನ್ನು, ಮತ್ತೆ ಈ ಸಂದರ್ಭದಲ್ಲಿ ಇರುವಂತಹ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ನಜೀರ್ ಅವರನ್ನು, ನಮ್ಮ ಬಿ ಬಾಯ್ಸ್ನ ಅಧ್ಯಕ್ಷರಾದ ಹನೀಫ್ ರವರನ್ನು, ಅದೇ ರೀತಿ ನಮ್ಮ ಮಾರ್ಗತ್ತರ್ ಯುನೈಟೆಡ್ ಚಾರಿಟಬಲ್ ಟ್ರಸ್ಟ್ ನ ಅಧ್ಯಕ್ಷರಾದಂತಹ ನನ್ನ ಮಿತ್ರರಾದ ಆಸಿಫ್ ರವರನ್ನು, ಮತ್ತೆ ಎಲ್ಲ ಸಂಘಟಕರನ್ನು, ಅದೇ ರೀತಿ ನಮ್ಮ ದರ್ಗಾದ ಸದಸ್ಯರಾದಂತಹ ಮುಸ್ತಫರ್ ಅವರನ್ನು, ಅಲಿಮೋನ್ ಅಕ್ಕರ್ ಅವರನ್ನು, ಕುಜ್ಮೋನ್ ಅಕ್ಕರ್ ಅವರನ್ನು, ನಮ್ಮ ಚಾರಿಟಬಲ್ ಟ್ರಸ್ಟ್ ನ ಉಪಾಧ್ಯಕ್ಷರಾದಂತಹ ಇಬ್ರಾಹಿಂ ಅವರನ್ನು, ಇಲ್ಲಿ ಎಲ್ಲ ಹಿರಿಯರು ಕಿರಿಯರನ್ನು ಒಂದೇ ಮಾತಿನಲ್ಲಿ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು. ಅದೇ ರೀತಿ ನನ್ನ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಕೂಡ ಅನಂತ ಧನ್ಯವಾದಗಳನ್ನು ನಾನು ಹೇಳಿಕೊಳ್ಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ವಾಹಿರ್ ದವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ನಮ್ಮ ದೇಶಕ್ಕೆ ಅಲ್ಲಾಹನು ಜಯ ಸಿಗಿಸಿಕೊಡಲಿ, ನಮ್ಮ ದೇಶಕ್ಕೆ ಅಲ್ಲಾಹನು ಜಯದೊರಗಿಸಿಕೊಡಲಿ, ನಮ್ಮ ದೇಶಕ್ಕೆ ಅಲ್ಲಾಹನು ಜಯದೊರಗಿಸಿಕೊಡಲಿ. ಆಮೀನ್. ಈಗ ನಾವು ಗುಲಾಮದಲ್ಲಿ ತಾರೀಕು 14/7/2019 ಈ ಒಂದು ಕೃತ್ಯವನ್ನು ಖಂಡಿಸಲಿಕ್ಕೆ ನಾವು ಇಲ್ಲಿ ಎಲ್ಲರೂ ನಮ್ಮ ಅಲೇಕಲ ಮತ್ತು ಮಾರ್ಗತ್ತಲೆ ಮತ್ತು ಮಂಚಲ ಪ್ರದೇಶದ ಯುವಕರು, ಹಿರಿಯರು, ಸಾರ್ವಜನಿಕರು ಸೇರಿಕೊಂಡು ಈಗ ಹುತಾತ್ಮರಾದಂಥ ನಮ್ಮ ವೀರ ಯೋಧರಿಗೆ ಒಂದು ಸಂತಾಪ ಸೂಚನೆಯನ್ನು ಈಗಾಗಲೇ ನಾವು ಮಾಡಿದ್ದೇವೆ. ಶ್ರದ್ಧಾಂಜಲಿ ಸಭೆಯನ್ನು ಏರ್ಪಡಿಸಿದ್ದೇವೆ. ಅವರಿಗೆ ದೇವರು ಆ ಲೋಕದಲ್ಲಿ ಕೂಡ ಒಳ್ಳೆಯದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೇವೆ. ನಮ್ಮ ದೇಶ ಭಾರತ, ನಾವು ಪ್ರೀತಿಸುವಂಥ ದೇಶ ಭಾರತ. ನಾವು ಭಾರತ ಮಣ್ಣನ್ನು ಬಿಟ್ಟು ಇನ್ನೊಂದು ಮಣ್ಣನ್ನು ನಾವು ಪ್ರೀತಿಸಲಿಕ್ಕೆ ನಮ್ಮ ಭಾರತ ದೇಶದ
ಯಾರು ಯಾವ ಜಾತಿಯವರಾಗಲಿ ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ ಇನ್ನಿತರ ಜಾತಿಯವರು ಕೂಡ ಪ್ರೀತಿಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ನೆನಪುಕೊಳ್ತಾ ಇದ್ದೇನೆ. ಮತ್ತೆ ಯೋಧರು ನಮಗಾಗಿ ನಾವು ಇವತ್ತು ಇಲ್ಲಿ ಉಳ್ಳಾಲದಲ್ಲಿ ಅಥವಾ ಈ ದೇಶದಲ್ಲಿ ರಾತ್ರಿ ಮಲಗುವುದಾದರೆ ಅದು ನಮ್ಮ ಯೋಧರು ನಮ್ಮನ್ನು ಕಾಯುವಂಥ ವೀರ ಯೋಧರು. ಅವರು ಆ ಗಡಿಯಲ್ಲಿ ರಾತ್ರಿ ಮಳೆ ಬಂದರು, ಆ ಗಾಳಿ ಬಂದರು, ಬೆಂಕಿ ಬಂದರು, ಮತ್ತೆ ಚಳಿ ಬಂದರು ಕೂಡ ಅವರು ಲೆಕ್ಕಿಸದೆ ನಮ್ಮ ಈ ಒಂದು ಗಡಿಯನ್ನು ಕಾಯುತ್ತಾ ಇರ್ತಾರೆ. ಅವರು ಆ ಕಾಯುವುದರಲ್ಲಿ ನಾವು ಈ ಪ್ರದೇಶದ ಈ ಭಾರತೀಯರು ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ರಾತ್ರಿ ನಿದ್ದೆ ಮಾಡ್ತಾರೆ. ಅವರಿಗೆ ಆ ನಿದ್ದೆ ಎಂಬುದು ಇರುವುದು ಬಾರಿ ಕಮ್ಮಿ. ಈ ದೇಶಕ್ಕಾಗಿ ತ್ಯಾಗ ಬಲಿದಾನವನ್ನು ಮಾಡಿದ ಹಲವಾರು ಯೋಧರು ಕೂಡ ಈ ಮುಂಚೆ ಹೋಗಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಹೇಳುವುದಾದರೆ ನಮ್ಮ 2014ನೇ ತಾರೀಕಿನಲ್ಲಿ 40 ಯೋಧರು ಒಮ್ಮೆಲೆ ಸತ್ತದ್ದು ಈ ಭಾರತ ದೇಶದಲ್ಲಿ ಚರಿತ್ರೆಯಲ್ಲಿ ಮೊತ್ತ ಮೊದಲು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಮತ್ತೆ 4 ಜನ ಕೂಡ ನಮ್ಮವರು ಹುತಾತ್ಮರು ನಮ್ಮಲ್ಲಿ ಅಗಲಿದ್ದಾರೆ. ಅವರ ಕುಟುಂಬಕ್ಕೆ ಅವರ ಮಕ್ಕಳಿಗೆ ಆ ದೇವರು ತಡೆಯುವಂತ ಅವರಿಗೆ ಮನಸ್ಸಿಗೆ ಶಾಂತಿಯನ್ನು ನೀಡುವಂಥ ಶಕ್ತಿಯನ್ನು ಆ ಅಲ್ಲಾಹನ್ನು ದಯಪಟ್ಟು ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ಮತ್ತೆ ನಾವೆಲ್ಲರೂ ಭಾರತೀಯರು, ನಾವು ಭಾರತವನ್ನು ಬಿಟ್ಟು ಯಾವತ್ತೂ ಯಾವ ದೇಶಕ್ಕೂ ಕೂಡ ನಾವು ನಮ್ಮ ಭಾರತ ದೇಶಕ್ಕೆ ಇದು ಮಾಡಲಿಕ್ಕೆ ಸಾಧ್ಯವಿಲ್ಲ, ಮಾಡುವುದೂ ಇಲ್ಲ ಅಂತ ಈ ಸಂದರ್ಭದಲ್ಲಿ ಯಾರು ಭಾರತದಲ್ಲಿ ಇದ್ದಾರ ಅವರಿಗೆ ನಾವೆಲ್ಲರೂ ಕೂಡ ಸೇರಿ ಎಲ್ಲಿ ಅಲಿಕೊಂಡಿದ್ದಾರೋ ಅಲ್ಲಿ ನಾವು ಹುಡುಕುವಂಥ ಸಂದರ್ಭ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಥವಾ ಉಪನ್ಯಾಸಕರಿಗೆ ಸೇರುವಂತಾವು ನಾವು ಕೂಡ ಇದ್ದೇವೆ ಎಂಬುತ್ತಿದೆ. ನಮ್ಮ ಈ ಪ್ರದೇಶದ ಎಲ್ಲ ಸಂಘ ಸಂಸ್ಥೆ ಯುವಕರು ಕೂಡ ನಮ್ಮ ಯೋಧರ ಬಗ್ಗೆ ತುಂಬಾ ದುಃಖದಲ್ಲಿದ್ದಾರೆ. ಭಾರತವೇ ದುಃಖದಲ್ಲಿರುವಾಗ ನಾವು ಕೂಡ ಅದೇ ದುಃಖದಲ್ಲಿ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಸೇರಿದಂಥ ಎಲ್ಲ ಅವಕಾಶಕ್ಕಾಗಿ ನಮ್ಮ ಇಡೀ ಅಲೆಗಳ ಮಂಚಿನ ಮಾರ್ಗದಲ್ಲಿ ಯುವಕರ ಸಂಘ ಸಂಸ್ಥೆಗಳಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಅತ್ಯುತ್ತಮವಾದ ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಇನ್ನು ಕೂಡ ಇಂಥ ನಾವು ದೇಶಕ್ಕೋಸ್ಕರ ಮಾಡಲಿಕ್ಕೆ ಮುಂದೆ ಬರಬೇಕಂತ ಈ ಸಂದರ್ಭದಲ್ಲಿ ಹೇಳಿ ನಿಮಗೆ ಒಂದಿಷ್ಟು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಸಹೋದರರಿಗೆ ನಮಸ್ಕಾರಗಳು. ಅಲೆಕಲ ಮಂಚಿಲ ಮತ್ತು ಮಾರ್ಗತಲೆ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತು ಜಮ್ಮು ಕಾಶ್ಮೀರ ಪೂರ್ವದಲ್ಲಿ ನಡೆದಂತಹ ಯೋಧರಿಗೆ ಒಂದು ಖಂಡನಾ ಸಭೆಯನ್ನು ಇಟ್ಟುಕೊಂಡಿದ್ದೀರಾ. ಬಹಳ ಸಂತೋಷ ಆಗ್ತಿದೆ. ಯಾಕೆಂದರೆ ಕೇವಲ ಕ್ರೀಡಾ ಕ್ಷೇತ್ರ ಮತ್ತು ಮನೋರಂಜನೆಗಳಿಗೆ ಮಾತ್ರ ಕೆಲವು ಸಂಘಟನೆಗಳು ಸೀಮಿತವಾಗಿರುತ್ತದೆ. ಆದರೆ ನಾವು ಇಲ್ಲಿ ಬಹಳ ಚಿಂತಿಸುವ ವಿಚಾರವೆಂದರೆ ಇಂಥ ಈ ಸಂಘಟನೆ ಒಕ್ಕೂಟ ಮಾಡುವ ಮುಖಾಂತರ ಇವತ್ತು ದೇಶದ ಯೋಧರ ಶ್ರದ್ಧಾಂಜಲಿ ಅಥವಾ ಯೋಧರ ಹುತಾತ್ಮರಿಗೆ ಒಂದು ಖಂಡನೆ ಮಾಡುವಂಥ ಸಭೆಯನ್ನು ಇಟ್ಟುಕೊಂಡಿದ್ದೀವಿ. ನಾವು ಈ ಮುಸಲ್ಮಾನರಾದ ನಾವುಗಳು ಯಾವ ರೀತಿ ಬದುಕಬೇಕೆಂಬಂತ ಈ ವಿಚಾರವನ್ನು ಈಗಾಗಲೇ ಮಾನ್ಯ ಅಯ್ಯಬ್ರವರು ನಮಗೆ ತಿಳಿಸಿದ್ದಾರೆ. ನಮ್ಮ ಈ ರಾಷ್ಟ್ರದ ಬಗ್ಗೆ, ದೇಶವನ್ನು ಪ್ರೀತಿಸುವ ಬಗ್ಗೆ ಅಲ್ಲಾಹ್ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅವರ ಮೂಲಕ ನಮಗೆ 1400 ವರ್ಷಗಳ ಹಿಂದೆ ನಮಗೆ ಕಲಿಸಿಕೊಟ್ಟಿದ್ದಾರೆ. ಆದರೂ ಕೂಡ ಕೇವಲ ನಾವು ಹೆಸರಿಗೆ ಮಾತ್ರ ಮುಸಲ್ಮಾನರಾಗಿದ್ದರೆ ಕೂಡ ದೇಶ ಪ್ರೇಮವನ್ನು ಯಾವ ರೀತಿ ಪ್ರದರ್ಶಿಸಬೇಕು ಎಂಬುದನ್ನು ಕೂಡ ನಮಗೆ ಕಲಿಸಿಕೊಟ್ಟಂಥ ಸಂದರ್ಭ ಇದಾಗಿದೆ. ನಾನು ಈ ಯೋಧರ ಅವತ್ತು ನಡೆದಂತಹ ಘಟನೆಯನ್ನು ನೆನಪಿಸುತ್ತಾ ನಾವು ಮಾನ್ಯ ಸರ್ಕಾರದಲ್ಲಿ ವಿನಂತಿಸಿಕೊಳ್ಳುವುದೆಂದರೆ, ಬಾಕಿ ಉಳಿದಂತಹ ವಿಶ್ವದ ಬಹಳ ಉನ್ನತ ಶ್ರೇಷ್ಠದ ಸ್ಥಾನದಲ್ಲಿರುವಂತಹ ರಾಷ್ಟ್ರವಾದಂತಹ ಅಮೆರಿಕ ಆಗಲಿ ಇನ್ನಿತರ ದೇಶವಾಗಲಿ ಅವರು ತಮಗೆ ಬರುವಂತಹ ಆದಾಯದ 60% ಆ ಸಂಪನ್ಮೂಲಗಳನ್ನು ಕೇವಲ ದೇಶದ ಭದ್ರತೆಗಾಗಿ ವಿನಿಯೋಗಿಸುತ್ತಾರೆ. ಆದರೆ ನಮ್ಮ ದೇಶದ ದುರಂತ ಎಂದರೆ ಕೇವಲ 10 ರಿಂದ 15% ಮಾತ್ರ ಆ ಸಂಪನ್ಮೂಲವನ್ನು ಕ್ರೋಢೀಕರಿಸಿ ನಮಗೆ ದೇಶದ ಸುಭದ್ರತೆ ಮತ್ತು ರಕ್ಷಣೆಯ ಬಗ್ಗೆ ಮಾತಾಡುವಂಥ ಸರ್ಕಾರದವರು ದಯವಿಟ್ಟು ಮುಂದಿನ ದಿನಗಳಲ್ಲಿ ಇದಕ್ಕೆ ಬಹಳಷ್ಟು ಸಂಪೂರ್ಣವನ್ನು ಕ್ರೋಢೀಕರಿಸಿ ಮುಂದಿನ ದಿನಗಳಲ್ಲಿ ಈ ರಾಷ್ಟ್ರದ ಭದ್ರತೆ ಮತ್ತು ಯೋಧರಿಗೆ ಬೇಕಾದಂತಹ ಆ ಭದ್ರತೆ ಬೇಕಾದಂತಹ ಸಾಮಗ್ರಿಗಳನ್ನು ಅಳವಡಿಸುವಂತಹ ಒಂದು ಕಾರ್ಯಕ್ರಮ ತಾವುಗಳು ಹಮ್ಮಿಕೊಳ್ಳಬೇಕು. ಅದರೊಟ್ಟಿಗೆ ಈ ನಡೆದಂತಹ ಎಲ್ಲ ನಾವು ಹೇಳುವುದಾದರೆ ಗುಪ್ತಚರ ಇಲಾಖೆಗೆ ಈ ಮೊದಲು ಏನು ಆಗುವಂತ ವಿಚಾರಗಳು ಅಡ್ವಾನ್ಸ್ ಆಗಿ ಮನವರಿಕೆ ಆಗುವುದಾದರೆ ಯಾಕೆ ಈ ಗುಪ್ತಚರ ಇಲಾಖೆಗೆ ಈ ಸಂಬಂಧ ಅವರಿಗೆ ತಿಳುವಳಿಕೆ ಆಗಲಿಲ್ಲ ಎಂಬ ವಿಚಾರವನ್ನು ಸಂಶಯಾಸ್ಪದವಾಗಿ ನಾವು ಇಲ್ಲಿ ಕೇಳ್ತಾ ಇದ್ದೇವೆ.
ಆದ್ದರಿಂದ ನಾವು ಈ ರಾಷ್ಟ್ರದ ಭದ್ರತೆ ಮತ್ತು ನಮ್ಮ ರಕ್ಷಣಾ ಸಚಿವಾಲಯ ಹತ್ರ ನಾವು ವಿನಂತಿಸಿಕೊಳ್ಳುವುದಂದ್ರೆ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಆಗದಂತೆ ಆ ಗುಪ್ತಚರ ಇಲಾಖೆ ಮತ್ತು ಗೃಹ ಇಲಾಖೆಗೆ ನೀವು ನಿಬಂಧನೆಗಳನ್ನು ಹೇರಿ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡುವ ಮೂಲಕ ಈ ರಾಷ್ಟ್ರವನ್ನು ಅತ್ಯುನ್ನತವಾದ ಪ್ರಗತಿಯ ಕಡೆಗೆ ಒಪ್ಪಿಸಬೇಕು. ಮತ್ತು ಈ ರಾಷ್ಟ್ರದ ಉದ್ದಗಲಕ್ಕೂ ಕೂಡ ಈ ಮುಸಲ್ಮಾನದ ನಾವುಗಳು ಯಾವತ್ತೂ ಈ ಮಣ್ಣಿನ ಋಣ ತೀರಿಸಲಿಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ನಾವು ಈ ರಾಷ್ಟ್ರದ ಮಣ್ಣಿನಲ್ಲಿ ಸರ್ವ ಜನಾಂಗದ ಸರ್ವ ಮತಗಳ ಧರ್ಮಗಳಿಗೆ ಮನೆ ಹಾಕಿದಂತಹ ಒಂದು ಭೂಮಿ ಇದ್ದರೆ ಅದು ಭಾರತದ ಈ ಸಂವಿಧಾನದ ಭೂಮಿಯಾಗಿದೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಆದ್ದರಿಂದ ಈ ರಾಷ್ಟ್ರದ ಉದ್ದಗಲಕ್ಕೂ ಇರುವಂತಹ ಮುಸಲ್ಮಾನರು ಯಾವುದೋ ಒಬ್ಬ ನಮ್ಮ ಮಾಧ್ಯಮದ ವರದಿ ಪ್ರಕಾರ ಜೈಸಿ ಮೊಹಮ್ಮದ್ ಎಂಬ ಒಂದು ಸಂಘಟನೆ ಮಾಡಿದಂತ ವಿಚಾರ ತಿಳಿದು ಬಂದಿದೆ. ಆದರೆ ಅದನ್ನು ವಿಮರ್ಶನೆ ಮಾಡಬೇಕು. ಅದಲ್ಲದೆ ಅಂತಹ ಸಂಘಟನೆಗಳನ್ನು ನಾಮನಿಷೇಧ ಮಾಡುವ ಮುಖಾಂತರ ಅದನ್ನು ತಳಹಟ್ಟಕ್ಕೆ ಕಳಿಸಿಕೊಡಬೇಕು ಅಂತ ವಿಚಾರವನ್ನು ಹೇಳುತ್ತಾ ಮುಂದಿನಗಳಲ್ಲಿ ಯಾವುದೇ ಸಂಘಟನೆಗಳಾಗಲಿ ಅಥವಾ ಮುಸ್ಲಿಂ ಸಂಘಟನೆಗಳಾಗಲಿ ಮುಸ್ಲಿಮೇತರ ಸಂಘಟನೆಗಳಾಗಲಿ ರಾಷ್ಟ್ರದ ಭದ್ರತೆಗೆ ಕಂಟಕ ತರುವಂತಹ ಆ ಸಂಘಟನೆ ನಿಷೇಧಿಸುವ ಮೂಲಕ ಮಾತ್ರ ಅದನ್ನು ತಳಮಟ್ಟಕ್ಕೆ ತರುವ ಮೂಲಕ ಕಠಿಣವಾದ ಒಂದು ಕ್ರಮವನ್ನು ಸರ್ಕಾರ ಕೈಗೊಳ್ಳಬೇಕು ಎಂದು ಹೇಳುತ್ತಾ ನನಗೆ ಅವಕಾಶಕ್ಕಾಗಿ ಇವೆಲ್ಲ ಮಾತನಾಡಿದಂತ ಅವಕಾಶ ಮಾಡಿದಂತದ ಎಲ್ಲ ಅಲಿಕಲ ಮಂಚಿಲ ನಾಗತಲೆ ಸಂಘಟನೆ ಒಕ್ಕೂಟಕ್ಕೆ ಧನ್ಯವಾದ ಅರ್ಪಿಸುತ್ತಾ ಜೈ ಹಿಂದ್ ಜೈ ಕರ್ನಾಟಕ. ನಮ್ಮೊಂದಿಗೆ ಸಹಕರಿಸಿದಂತ ಭಾರತೀಯ ಅಕ್ಕ, ಅದೇ ರೀತಿ ನಮ್ಮ ಪುರಸಭೆ ಸದಸ್ಯರಾದಂತಹ ಇಸ್ಮಾಯಿಲ್, ಅದೇ ರೀತಿ ಅಯ್ಯೂಬ್ ಮಂಚಿಲ, ಅಸ್ಗರ್ ಅಲಿ, ಅದೇ ರೀತಿ ಮುಸ್ತಫಾ ಅರಬಿಯಾದ, ಅದೇ ರೀತಿ ಹಲಿಮನ್ ಅಕ್ಕ ಹಾಗೂ ಮಹಮೂದ್, ಅದೇ ಅಬ್ರಾಮ್ ಅಕ್ಕ ಅವರು, ಅದೇ ರೀತಿ ಜಾಫರ್ ಅಲತ್ತಲ, ಅದೇ ರೀತಿ ಇವರೆಲ್ಲರಿಗೂ ಒಂದು ವಾಕ್ಯದಲ್ಲಿ ಧನ್ಯವಾದಗಳು ಕೂಡ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀರಿ.